ಕೋವಿಡ್-19 ನಿರ್ವಹಣೆಗೆ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಕೂಡ ಸಹಾಯ ಹಸ್ತ ಚಾಚಿದೆ. ಇದಕ್ಕೆ ಪೂರಕವಾಗಿ ಅಗತ್ಯ ಇರುವಂತಹ ಆಂಬ್ಯುಲೆನ್ಸ್ಗಳನ್ನು ಖರೀದಿ ಮಾಡೋದಕ್ಕೆ ಜಿಲ್ಲಾಡಳಿತಕ್ಕೆ 14.60 ಲಕ್ಷದ ಚೆಕ್ ಅನ್ನು ಕೊಟ್ಟಿದೆ. ಇಂದು ಸಂಸದ ನಳಿನ್ ಕುಮಾರ್ ಕಟೀಲು ಅವರ ಸಮ್ಮುಖದಲ್ಲಿ ಜಿಲ್ಲಾ ಅಬಕಾರಿ ಉಪ ಆಯುಕ್ತರಾದ ಶೈಲಜಾ ಎ ಕೋಟೆ ಅವರ ಮುಖಾಂತರ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರಾದ ಎಂ ಗಣೇಶ್ ಶೆಟ್ಟಿ, ಮಂಗಳೂರು ತಾಲೂಕು ಅಧ್ಯಕ್ಷರಾದ ಕೆಟಿ ಸುವರ್ಣ, ಪ್ರಧಾನ ಕಾರ್ಯದರ್ಶಿ ಸಿಎಸ್ ಅಪ್ಪಚ್ಚು, ಕೋಶಾಧಿಕಾರಿ ಚಂದ್ರನಾಥ ಅತ್ತಾವರ, ಜೊತೆ ಕಾರ್ಯದರ್ಶಿ ಓಂ ಪ್ರಸಾದ್ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ನ ನಿಯಂತ್ರಣಕ್ಕೆ ಅನಿವಾರ್ಯ ಈಗಾಗಲೇ 108 ಆ್ಯಂಬುಲೆನ್ಸ್ಗಳಿದ್ದಾವೆ, ಒಂದಷ್ಟು ಸರ್ಕಾರಿ ಆ್ಯಂಬುಲೆನ್ಸ್ಗಳಿದ್ದಾವೆ. ಜಿಲ್ಲೆಯಲ್ಲಿ ಇನ್ನೊಂದಷ್ಟು ಆ್ಯಂಬುಲೆನ್ಸ್ಗಳು ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಸಂಸ್ಥೆಗಳಲ್ಲಿ CSR ಫಂಡಲ್ಲಿ ಅನುದಾನಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಳಿತ್ತು. ವಿಶೇಷವಾಗಿ ಈ ಜಿಲ್ಲೆಯ ಮದ್ಯ ಮಾರಾಟಗಾರರ ಸಂಘ ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಆ್ಯಂಬುಲೆನ್ಸನ್ನು ಇವತ್ತು 14.5 ಲಕ್ಷ ರೂಪಾಯಿಗಳನ್ನು ದಾನ ಮಾಡೋದ್ರ ಮುಖಾಂತರ ಕೊಟ್ಟಿದ್ದಾರೆ. ಅದರ ಎಕ್ಸೈಸ್ ಇದರ DC ಅವರಾಗಿರ್ತಕ್ಕಂಥ ಶೈಲಜಾ ಅವರು ಕೋಟೆ ಇವರು ಅವರಲ್ಲಿ ಮನವಿ ಮಾಡಿದರು. ಅದರ ಆಧಾರದಲ್ಲಿ ಇವತ್ತು ಎಲ್ಲ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಶೆಟ್ಟಿ ಅವರು, ಕೆಟಿ ಸುವರ್ಣ ಅವರು, ಅಪ್ಪಚ್ಚು ಅವರು ತಂಡವಾಗಿ ಬಂದು ಇವತ್ತು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಂಥ ಸಂಕಷ್ಟದ ಸಮಯದಲ್ಲಿ ನಾವು ಜಿಲ್ಲಾಡಳಿತದ ಜೊತೆ ಇದ್ದೇವೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತೇವೆ ಅನ್ನುವಂಥದ್ದನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ.